ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ಹಲವು ಕಡೆಗಳಲ್ಲಿ ಗೂಡಂಗಡಿ ವ್ಯಾಪಾರಸ್ಥರು ವ್ಯಾಪಾರ ನಡೆಸ್ತಾ ಇದ್ದು, ಈ ಕುರಿತು ತುರ್ತು ಕ್ರಮ ಕೈಗೊಳ್ಳಲು ಮೇಯರ್ ಪ್ರೇಮಾನಂದ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಪಾಲಿಕೆಯ ಸಮಿತಿ ಸಭಾಂಗಣದಲ್ಲಿ ಪಾಲಿಕೆ ಅಧಿಕಾರಿಗಳನ್ನು ಒಳಗೊಂಡ ಸಭೆ ಜರುಗಿತು. ಪಾಲಿಕೆಯ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ನಡೆದಾಡುವ ಫುಟ್ಪಾತ್ ಮತ್ತು ವಾಹನಗಳು ಸಂಚರಿಸುವ ರಸ್ತೆಗಳಲ್ಲಿ ತಾತ್ಕಾಲಿಕವಾಗಿ ವ್ಯಾಪಾರ ನಡೆಸುವ ಗೂಡಂಗಡಿಯ ವ್ಯಾಪಾರಸ್ಥರು ಈ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ವ್ಯವಹಾರ ನಡೆಸುವುದರಿಂದ ಹಲವಾರು ಸಾರ್ವಜನಿಕರಿಗೆ, ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ತೊಂದರೆಯಾಗ್ತಾ ಇರುವ ಕುರಿತು ಹಲವಾರು ಬಾರಿ ದೂರುಗಳು ಬರ್ತಾ ಇರುವುದರಿಂದ ಹಿಂದೆ ಕೂಡ ಪಾಲಿಕೆಯ ವತಿಯಿಂದ ಅನಧಿಕೃತ ಗೂಡಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಲಾಗಿದ್ರು. ಪದೇ ಪದೇ ಮತ್ತೆ ಅದೇ ಸ್ಥಳದಲ್ಲಿ ಪುನಃ ವ್ಯಾಪಾರ ನಡೆಸುವುದು ಪಾಲಿಕೆಯ ಗಮನಕ್ಕೆ ಬಂದಿದೆ. ಇದರಿಂದ ದಿನಂಪ್ರತಿ ಹಲವಾರು ದೂರುಗಳು ಬರ್ತಾ ಇದ್ದು, ಸಾರ್ವಜನಿಕರಿಗೆ ಆಗುವ ತೊಂದರೆಯನ್ನ ಸರಿದೂಗಿಸಲು ಪಾಲಿಕೆಯು ಇಂದಿನಿಂದಲೇ ಎಲ್ಲ ಕಡೆಗಳಲ್ಲಿ ಈ ರೀತಿ ಫುಟ್ಪಾತ್ ಮತ್ತು ರಸ್ತೆಗಳಲ್ಲಿ ವ್ಯಾಪಾರ ನಡೆಸ್ತಾ ಇರುವ ಅನಧಿಕೃತ ಗೂಡಂಗಡಿಗಳನ್ನ ಪೊಲೀಸ್ ಇಲಾಖೆಯ ಸಹಾಯದಿಂದ ತುರ್ತಾಗಿ ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗುವುದು ಅಂತ ಸಭೆಯಲ್ಲಿ ನಿರ್ಧರಿಸಲಾಯಿತು. ಸಭೆಯಲ್ಲಿ ಉಪಮೇಯರ್, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು, ಆಯುಕ್ತ ಅಕ್ಷಯ್ ಶ್ರೀಧರ್ ಮತ್ತು ಪಾಲಿಕೆಯ ಕಂದಾಯ ಮತ್ತು ಆರೋಗ್ಯ ವಿಭಾಗದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಅನಧಿಕೃತ ಬೀದಿ ಬದಿ ವ್ಯಾಪಾರಸ್ಥರದು ತೆರವುಗೊಳಿಸಲು ಬೃಹತ್ ಕಾರ್ಯಾಚರಣೆ ಇವತ್ತು ಶುರು ಮಾಡಲಿಕ್ಕಿದ್ದೀವಿ. 2 ತಂಡಗಳು ಇಲ್ಲಿ ಸೆಂಟ್ರಲ್ ನಮ್ಮ ಟೌನ್ ಹಾಲಿಂದ ಶುರು ಮಾಡ್ತಾರೆ. ಒಂದು ಟೀಮು ಕದ್ರಿ ಮಲ್ಲಿಕಟ್ಟೆ ಝೋನಲ್ ಆಫೀಸಿಂದ ಮತ್ತು ಇನ್ನೊಂದು ಟೀಮು ಸೂರತ್ಕಲ್ ಝೋನಲ್ ಆಫೀಸಿಂದ ಈಗ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಲಿಕ್ಕಿದ್ದಾರೆ. ಈಗ ಅನಧಿಕೃತವಾಗಿ ರೋಡ್ ಮೇಲೆ ಮತ್ತು ಫುಟ್ಪಾತನ್ನು ಇಲ್ಲೀಗಲಾಗಿ ಆಕ್ಯುಪೈಕೊಂಡಿರುವ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸಲಿಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿ ಪ್ರತಿದಿನವೂ ಕಾರ್ಯಾಚರಣೆ ಇರುತ್ತದೆ. ಇದಕ್ಕೆ ಮಹಾನಗರ ಪಾಲಿಕೆಯಿಂದ ರೆವೆನ್ಯೂ ಟೀಮ್, ಹೆಲ್ತ್ ಟೀಮ್ ಮತ್ತು ಇಂಜಿನಿಯರಿಂಗ್ ಟೀಮ್ 3 ಟೀಮು ಸೇರಿಸಿ ಒಂದೇ ರೀತಿ ಎಲ್ಲ ಕಡೆಗಳಲ್ಲೂ ಸಿಟಿನಲ್ಲಿ ಎಲ್ಲಿ ಎಲ್ಲ ಜಾಸ್ತಿ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ, ಅದು ನಮ್ಮ ಸೆಂಟ್ರಲ್ ಮಾರ್ಕೆಟ್ ಆಗಲಿ ಅಥವಾ ನಮ್ಮದು ಸ್ಟೇಟ್ ಬ್ಯಾಂಕ್ ಹತ್ರ ಲೂಪ್ ರೋಡ್ ಆಗಲಿ ಅಥವಾ ಕಂಕನಾಡಿ ಫಾದರ್ ಮುಲ್ಲರ್ಸ್ ರೋಡ್ ಆಗಲಿ ಅಥವಾ ಏರ್ಪೋರ್ಟ್ ಹೋಗುವ ರಸ್ತೆ ಆಗಲಿ, ಅದೇ ರೀತಿ ಕದ್ರಿ ಆಗಲಿ ಅಥವಾ ಸೂರತ್ಕಲ್ ಕಡೆ ಆಗಲಿ ಎಲ್ಲ ಕಡೆಯೂ ಇದೇ ರೀತಿ ಟೀಮ್ಸ್ ಹೋಗಿ ತೆರವುಗೊಳಿಸೋದು ಇವತ್ತಿಂದ ಶುರು ಮಾಡಲಿಕ್ಕೆ ಇದ್ದಾರೆ. ಇದರಲ್ಲಿ ಯಾರು ಜನರಿಗೆ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಅವತ್ತಿಂದ ಫಸ್ಟು ಸ್ಟಾರ್ಟ್ ಮಾಡ್ತೀವಿ, ಮಾಡಿಕೊಂಡು ಸ್ವಲ್ಪ ಎಲ್ಲರನ್ನೂ ತೆರವುಗೊಳಿಸಿ ಮುಂದೆ ಹೋಗ್ತೀವಿ.